ಕಳೆದೊಂದು ತಿಂಗಳಿಂದ ಎಲ್ಲಿ ನೋಡಿದ್ರೂ ರಚಿತಾರಾಮ್ ಕಾಣಿಸ್ಕೊತಿದ್ದಾರೆ. ಸಿನಿಮಾ ಶೂಟಿಂಗ್, ಪ್ರಚಾರ ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಿದ್ದಾರೆ. ಏಕಲವ್ಯ, ಲವ್ ಯು ರಚ್ಚು ಸೇರಿದಂತೆ ಬೇರೆ ಬೇರೆ ನಟರ ಸಿನಿಮಾದ ಪ್ರಚಾರದಲ್ಲಿ ಡಿಂಪಲ್ ಕ್ವೀನ್ ಬ್ಯುಸಿಯಾಗಿದ್ದಾರೆ. ಇಷ್ಟು ಆಕ್ಟಿವ್ ಆಗಿ ಓಡಾಡ್ತಿದ್ದ ರಚಿತಾರಾಮ್ ಇದೀಗ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ನಟಿಯರಿಗಿಂತ ಬ್ಯುಸಿಯಾಗಿರುವ ನಾಯಕಿ ಅಂದರೆ ಅದು ರಚಿತಾರಾಮ್. ಕೈಯಲ್ಲಿ ಕಮ್ಮಿ ಎಂದರೂ 7-8 ಸಿನಿಮಾಗಳನ್ನು ಇಟ್ಕೋತಾರೆ. ಒಂದೇ ಒಂದು ದಿನವೂ ಬಿಡುವಿಲ್ಲದೆ ಸಿನಿಮಾದಲ್ಲಿ ನಟಿಸ್ತಿರುವ ನಟಿ ರಚಿತಾರಾಮ್ ಈ ಮಧ್ಯೆ ಸಿನಿಮಾಗಳ ಪ್ರಚಾರಕ್ಕೂ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಹೀಗಾಗಿ ವಿಶ್ರಾಂತಿ ಪಡೆಯದೆ ಕೆಲಸ ಮಾಡ್ತಿರೋದ್ರಿಂದ ರಚಿತಾರಾಮ್ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ರಚಿತಾರಾಮ್ 2 ದಿನಗಳ ಹಿಂದೆಯಷ್ಟೇ ಏಕಲವ್ಯ ಸಿನಿಮಾದ ಪ್ರಚಾರಕ್ಕೆಂದು ಶಿವಮೊಗ್ಗಕ್ಕೆ ಹೋಗಿದ್ರು. ಜೋಗಿ ಪ್ರೇಮ್ ನಿರ್ದೇಶನದ ಈ ಚಿತ್ರ ಜನವರಿ 21ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿದೆ. ಹೀಗಾಗಿ ಚಿತ್ರಕ್ಕೆ ಭರ್ಜರಿ ಪ್ರಚಾರವನ್ನು ಆರಂಭಿಸಿದ್ದಾರೆ ಪ್ರೇಮ್. ಇತ್ತೀಚೆಗೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಏಕಲವ್ಯ ತಂಡದೊಂದಿಗೆ ಶಿವಮೊಗ್ಗಕ್ಕೆ ತೆರಳಿದ್ರು. ಅಲ್ಲಿಂದ ವಾಪಸ್ ಆಗ್ತಿದ್ದಂತೆ ರಚಿತಾ ಆರೋಗ್ಯ ಹದಗೆಟ್ಟಿತ್ತು. ಹೀಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಡಿಸೆಂಬರ್ 27ರಂದು ದಾಖಲಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.